ಕನ್ನಡದ ಮೇರು ನಟಿ ಲೀಲಾವತಿಯವರು ವಿಧಿವಶ ಆದ ನಂತರ ಒಂದಷ್ಟು ಸುದ್ದಿಗಳು ಸಂಚಲನ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಅವರ ಮೂಲ ಮನೆಯ ಬಗ್ಗೆ ಸುದ್ದಿ ಇದೆ. ಅದರಲ್ಲಿ ನಾವೀಗ ಇರುವಂಥದ್ದು ಪ್ರಸಾರ ಆಗಿರುವಂಥ ಮೂಲ ಮನೆ ಎದುರುಗಡೆ, ಇದು ಮೂಲ ಮನೆ ಅಂತ ಹೇಳುವಂಥದ್ದು. ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನ ನಾವೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಮುರದಲ್ಲಿರುವಂತಹ ಈ ಮನೆ ಲೀಲಾವತಿಯವರ ಮೂಲ ಮನೆ ಅನ್ನುವಂತಹ ರೀತಿಯಲ್ಲಿ ಪ್ರಚಾರ ಆಗಿತ್ತು. ಆದರೆ ಈಗಿರುವಂಥ ಕಟ್ಟಡದಲ್ಲಿ ಲೀಲಾವತಿಯವರು ವಾಸವಾಗಿರಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಯಾಕೆಂತಂದರೆ ಇದು ಹೊಸ ಯಾರು ತೆಗೆದುಕೊಂಡವರು, ಹೊಸಬ್ರು ಯಾರ ಕೈಯಲ್ಲಿ ಈಗ ಈ ಜಾಗದ ಒಡೆತನ ಇದೆಯೋ ಅವರು ಮಾಡಿರುವಂತಹ ಮನೆ. ಇದೇ ಪ್ರದೇಶದಲ್ಲಿ ಈ ಹಿಂದೆ ಲೀಲಾವತಿಯವರು ವಾಸವಾಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಮುಳಿ ಹುಲ್ಲಿನ ಮನೆ ಇತ್ತು. ಆ ಮನೆ ಇದೇ ಪ್ರದೇಶದಲ್ಲಿತ್ತು. ಅದಕ್ಕೆ ಸ್ವಲ್ಪ ಸಾಮ್ಯತೆಗಳು ಇರೋದರಿಂದ ಈ ಮನೆಯನ್ನು ಮೂಲ ಮನೆ ಅಂತ ಹೇಳಲಾಗ್ತಿದೆ. ಮತ್ತು ಇದು ಈಗಾಗಲೇ ಸಂಪೂರ್ಣವಾಗಿ ಹಂಚು ಹಾಕಲಾಗಿದ್ದು, ಈಗ ಲೀಲಾವತಿಯವರು ಈ ಪ್ರದೇಶದಲ್ಲಿ ವಾಸವಾಗಿದ್ದರು ಅನ್ನುವಂಥದ್ದಕ್ಕೆ ಸಾಕ್ಷಿ ಎಂಬಂತೆ ಇರುವಂತಹ ಒಂದು ಕುರುಹು. ಅದರ ಜೊತೆಗೆ ಇದರ ಎದುರು ಭಾಗದಲ್ಲಿ ಇನ್ನೊಂದು ಮನೆ ಇದೆ, ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿರ್ತಕ್ಕಂತಹ ಈ ಮನೆಯ ಸುತ್ತಲಿನ ಜಾಗ ಏನಿದೆ, ಈ ಜಾಗವು ಕೂಡ ಲೀಲಾವತಿಯವರಿಗೆ ಹೊಂದಿದ್ದು, ಅವರು ಹಿಂದೆ ಅದನ್ನು ಮಾರಾಟ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಅವರ ಸಂಬಂಧಿಕರಿಂದ ನಮಗೆ ಗೊತ್ತಾಗಿರುವಂಥದ್ದು. ಇದು ಎರಡು ಮಾಹಿತಿ. ಇದರ ಜೊತೆಗೆ ಅವರ ಜೊತೆಗೆ ಕಳೆದವರು, ಅವರ ಜೊತೆಗೆ ಬಾಲ್ಯ ಕಳೆದವರು ಮತ್ತು ಅವರ ಒಡನಾಟವನ್ನು ಹೊಂದಿರುವವರು ಮತ್ತು ಅವರನ್ನು ಇಲ್ಲಿ ಸಿನಿಮಾ ರಂಗಕ್ಕೆ ಹೋಗುವಂತೆ ಪ್ರೇರೇಪಿಸಿದವರು, ಇಲ್ಲಿಂದ ಕರ್ಕೊಂಡು ಹೋದವರು, ಈ ಎಲ್ಲರ ಕುಟುಂಬದವರನ್ನು ಕೂಡ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇವರು ದೂರದಲ್ಲಿ ಲೀಲಾವತಿಯವರಿಗೆ ಸಂಬಂಧವೇ ಆಗ್ತದೆ. ಇವರು ಮತ್ತು ಒಂದು 15 ವರ್ಷದ ಹಿಂದೆ ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ಅವರು ಇಲ್ಲೆಲ್ಲ ಓಡಾಟವನ್ನು ನಡೆಸಿದರು. ಅವರ ಬಾಲ್ಯವನ್ನು ಇಲ್ಲಿ ಮೆಲುಕು ಹಾಕಿದ್ರು ಲೀಲಾವತಿಯವರು ಅನ್ನುವಂಥದ್ದು. ಅವರನ್ನು ಇಲ್ಲಿ ಲಿಲ್ಲಿ ಅನ್ನುವಂತಹ ಹೆಸರಿನಿಂದ ಎಲ್ಲರೂ ಕೂಡ ಇವರ ಸಂಬಂಧಿಕರು ಕರಿತಾ ಇದ್ರು. ಸರ್, ನಿಮ್ಮ ಹೆಸರೇನು? ಧನ್ವೆಲ್ ಡಿಸಿಲ್ವಾ. ಓಕೆ, ಏನು ಹೇಳ್ತೀರಿ? ಅವರು ನಿಮ್ಮನ್ನು ಭೇಟಿಯಾದಂಥ ಸಂದರ್ಭ ಒಂದು 15 ವರ್ಷದ ಹಿಂದೆ? ಹೌದು, ನಮಗೆ ಇಲ್ಲಿ ಒಂದು ಚಿಕ್ಕ ಅಂಗಡಿ ಇತ್ತು. ಅಂಗಡಿ ಇಲ್ಲಿ ಈ ಜಾಗಕ್ಕೆ ಬಂದು ಇಲ್ಲಿಂದ ನಮ್ಮ ಅಂಗಡಿಗೆಲ್ಲ ಬಂದು ಮಾತಾಡಿ ಹೋದ. ಅವ್ರ ಮತ್ತು ಅವ್ರ ಮಗ ಒಟ್ಟಿಗೆ ಬಂದಿದ್ರು. ಹೌದು. ಏನಂತ ಮಾತಾಡಿದ್ರು ಅವತ್ತು? ಹೇಗೆ ಅವರಿಗೆ ಖುಷಿ ಆಯಿತು. ಅವ್ರಿಗೆ ಒಂದು ಬಾಲ್ಯದ ನೆನಪಿಗೆ ವರ್ಷ ಬರ್ತಾಯಿದ್ರು. ಅವರಾಗೆ ಅವ್ರದ್ದು ಇಲ್ಲಿ ಒಂದು ನೆನಪಾಗೋ ಬಂದರೆ ಅವರಿಗೆ ತುಂಬ ಖುಷಿ ಆಗ್ತಿತ್ತು. ನಾವು ಹುಟ್ಟಿ ಬೆಳೆದ ಜಾಗ ಅಂತ ಹೇಳಿ, ಹಾಗೆ ಅವ್ರಿಗೆ ತುಂಬ ಖುಷಿ ಆಗ್ತಿತ್ತು. ಅದಕ್ಕೆ ಮಾತಾಡ್ತಿ ಬರ್ತಿತ್ತು ಅವ್ರಿಗೆ. ಈಗ ಅವರು ಇವತ್ತು ವಿಧಿವಶ ಆಗಿದ್ದಾರೆ, ಏನು ಹೇಳ್ತೀರಿ? ತುಂಬ ಬೇಸರ ಆಗ್ತದೆ. ಅಂದರೆ ನಮಗೆ ಚಿಕ್ಕವರಿರುವಾಗ ಒಡನಾಟ, ಮತ್ತೆ ಅಷ್ಟೊಂದು ಸಂಪರ್ಕ ಇರಲಿಲ್ಲ. ಆದರೂ ಸುದ್ದಿ ಓದ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ ಹಾಗೆ. ಇದು ಒಬ್ಬರು ಸಂಬಂಧಿಯ ಮಾತು. ಇನ್ನಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೇರೆ ಬೇರೆ ಸಂಬಂಧಿಗಳು ಮಾತನಾಡ್ತಾರೆ. ಲೀಲಾವತಿಯವರು 20-25 ವರ್ಷಗಳ ಆಸುಪಾಸಿನ ಹಿಂದೆ ಇಲ್ಲಿಗೆ ಬಂದಾಗ ಇವರ ಮನೆಗೂ ಕೂಡ ಬಂದಿದ್ದರು, ಇವ್ರ ಹತ್ರನೇ ಮಾತನಾಡಿದ್ದಾರೆ. ಆದರೆ ಅವರು ಯಾವುದೇ ರೀತಿಯಲ್ಲೂ ಅವರ ಹೆಸರನ್ನು ಬಿಟ್ಟುಕೊಟ್ಟಿರಲಿಲ್ಲ ಅನ್ನುವಂಥದ್ದು ಬಹಳ ವಿಶೇಷ. ಯಾಕೆಂತಂದರೆ ಇಲ್ಲಿಗೆ ಬಂದಿದ್ದರು, ನಾನು ಇಲ್ಲೇ ಸ್ವಲ್ಪ ಓಡಾಡ್ತಿದ್ದೆ, ನನಗೆ ನನ್ನ ಕ್ಲಾಸ್ಮೇಟ್ಸ್ಗಳು ಕೆಲವರು ಬೇಕಾಗಿತ್ತು ಅಂತ ಹೇಳಿದ್ರಂತೆ. ಅವರು 25 ವರ್ಷದ ಹಿಂದೆ ಬಂದಾಗ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅಂತ ಏನು ಹೇಳಲಾಗ್ತಾ ಇದೆ. ಆದರೆ ಇವರ ಮನೆಯಲ್ಲಿ ಬಂದು ಇವರನ್ನು ಮಾತನಾಡಿಸೋ ಸಂದರ್ಭದಲ್ಲಿ ಏನು ಹೇಳಿದರು? ಅವ್ರು ಏನು ಹೇಳಿದರು ಅವತ್ತು? ಆಗ ಏನು ಹೇಳಿದೆ, ನಾನು ಸಣ್ಣ ಇಲ್ಲೇ ಸ್ಕೂಲ್ಗೆ ಓದೋದು, ನನ್ನ ಕ್ಲಾಸ್ಮೇಟ್ ಎಲ್ಲ ಇದ್ದರು, ಅವ್ರು ಎಲ್ಲಿದ್ದಾರೆ ಅಂತ ಈಗ ನನಗೆ ಗೊತ್ತಿಲ್ಲ, ಹಾಗೆ ಇದ್ದಾರೆ ಅಂತ ನೋಡುವ ಅಂತ ಬಂದದಂತ ಹೇಳಿದರು. ಆಮೇಲೆ ಬೇರೆ ಏನು ಹೇಳಲಿಲ್ಲ ನಮ್ಮನ ಹತ್ರ. ನಿಮಗೆ ಅವರು ಲೀಲಾವತಿ ಅಂತ ಗೊತ್ತಿತ್ತು, ಫಿಲ್ಮ್ನವರು ಅಂತ ಗೊತ್ತಿತ್ತು? ಇಲ್ಲ ಸರ್, ಮತ್ತೆ ಗೊತ್ತಾಯಿತು. ಅವರು ನಾಯಿ ತಂದು ಕೆಳಗೆ ಬಿಟ್ಟರು. ನಾಯಿ ತಂದಿದ್ರು ಕೆಳಗೆ ಬಿಟ್ಟರು. ಆಮೇಲೆ ಇನ್ನೊಂದು ಮನೆ, ಕೆಳಗಿನ ಮನೆ ಇದ್ದರು, ಅವರು ನಾಯಿ ಬಂತು. ಇವ್ರು ಹೇಳಿದ್ರು ಆ ನಾಯಿ ಕಚ್ಚಿತದೆ, ಏನಿಲ್ಲ ನಮ್ಮ ನಾಯಿ ಏನು ಮಾಡಿದೆ ಅಲ್ಲಿ ಹೇಳಿದರು. ಅವರು ಹೇಳಿದಾಗೆ ಕೇಳ್ತಾ ಇತ್ತು ಆ ನಾಯಿ. ತಾಯಿ ಮಗ ಬಂದಿದ್ದರು. ಆಗ ಅವರು ಒಟ್ಟು ಬರುವಾಗ ಇವರು ಏನು ಹೇಳಿದರು ಅಂದರೆ, ನಾವು ಏನು ಮಾಡೋದಿಲ್ಲ, ನಾಯಿ ನಮಗೆ ಗೊತ್ತಾಯಿತು, ಪರಿಚಯ ಇತ್ತು ನನಗೆ, ಹಾಗೆ ಬಂದ ಅಂತ ಹೇಳಿದರು. ಅವರು ಹೋದ ಮೇಲೆ ನಮಗೆ ಇನ್ನೊಬ್ಬರು ಅವರನ್ನು ಕರ್ಕೊಂಡೋಗಿ ಸೈಕಲ್ನಲ್ಲಿ ಬೆಳ್ತಂಗಡಿ ಬಿಟ್ಟದಂತೆ ಅವ್ರು ಹೇಳಿದರು. ಅವರು ಲೀನಾ ಅಂತ ಇದ್ರದು, ಅದೇ ಲೀಲಾವತಿ ಪಿಕ್ಚರ್ ಆ್ಯಕ್ಟ್ರೆಸ್ ಸೇರಿದ್ದಾರೆ ಹಾಗೆ ಸರ್. ಆಮೇಲೆ ನಮಗೆ ತುಂಬ ಮಿಸ್ ಆಯಿತು ಸರ್, ನಾವು ಸರಿ ಮಾತಾಡಲಿಲ್ಲ, ಪರಿಚಯ ಹೇಳಲಿಲ್ಲ, ನಮಗೇನು ಬೇಜಾರಾಯಿತು ಅವರು ಹೋದ ಮೇಲೆ. ಈಗ ಅವರು ಲೀನಾ, ಲಿಲ್ಲಿ ಎರಡು ಹೆಸರಿಂದ ಅವರನ್ನು ಲಿಲ್ಲು ಮತ್ತು ಲೀನಾ ಅಲ್ವಾ? ಇದು ಲಿಲ್ಲಿ ಇದ್ದದು, ಪಿಕ್ಚರಿಗೆ ಹೋದ ಮೇಲೆ ಲೀಲಾವತಿ ಮಾಡಿದ್ರು ಅವರು. ಆಮೇಲೆ ಈಗ ನಿಮಗೆ ಸಂಬಂಧಿಕರು ಅಂತಾದಾಗ ಈಗ ನಿಮಗೆ ಅವರು ಏನಾಗಬೇಕು? ನಮಗೆ ನಮ್ಮ ತಂದೆ ತಾಯಿಯವರು ಹೇಳ್ತಾ ಇದ್ರು, ನಮ್ಮ ಸಂಬಂಧ ಹೇಗೆ ಸಂಬಂಧ ಅಂತ ನಮಗೆ ಹೇಳಲಿಲ್ಲ ನಮ್ಮ ತಂದೆ ತಾಯಿ ಕೂಡ. ಹಾಗೆ ನಾವು ಹೇಗೆ ಅಂತ ಹೇಳೋದು, ನಮಗೆ ಸಂಬಂಧ ದೂರದಿಂದ ಮೊದಲು ಹಿರಿಯವರಲ್ಲ ಅವರು ಕೂಡ ಹೇಳಲಿಲ್ಲ. ಅವ್ರು ನಮ್ಮ ಮಧ್ಯೆ ಇರಲಿಲ್ಲಲ್ಲ. ನಾವು ಸಣ್ಣದೇನ, ನಾನು ಅವರು ಹೋಗುವಾಗ ಸಣ್ಣ, ನನ್ನ
ಗೊತ್ತಿಲ್ಲ ಹೇಗೆ ಅಂತ ಅವರು ಬಂದ ಇದೀಗ 25 ವರ್ಷದ ಹಿಂದೆ ಬಂದದ್ದು, ಅದರ ನಂತರ ಇನ್ನೊಮ್ಮೆ ಬಂದಿದ್ದಾರಂತೆ. ಆವಾಗ ನಾನು ಇರಲಿಲ್ಲ ಸರ್ ಇಲ್ಲಿ ಮನೆಯಲ್ಲಿ. ನಮ್ಮ ತಮ್ಮನ ಎಂತಿ ಮಾತಾಡಿದ್ರಂತೆ. ಅವರೀಗ ಇಲ್ಲ. ಅವರಿಗಿಲ್ವಾ? ಇಲ್ಲ. ಈಗ ಅವರು ವಿಧಿವಶ ಆಗಿದ್ದಾರೆ. ವಿಧಿವಶ ಆದ ನಂತರ ಅವ್ರದ್ದು ಕರುಳ ಬಳ್ಳಿ ಎಲ್ಲ ಇಲ್ಲೇ ಇದ್ದಾವೆ, ನೀವೆಲ್ಲ ಅವರ ಸಂಬಂಧಿಕರು ಅಂತ ಗೊತ್ತಾಗ್ತದೆ. ಏನು ಹೇಳ್ತೀರಿ? ಏನು ಹೇಳೋದು, ಈಗ ನಮಗೆ ತುಂಬ ಬೇಜಾರಾಗ್ತದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಬೇಡ್ತೇನೆ ನಾನು. ಅವರ ಮಗನಿಗೆ ಕೂಡ ದೇವರು ಒಳ್ಳೆ ಧೈರ್ಯ ತುಂಬಲಿ ಅಂತ ಬೇಡಿಕೊಳ್ತೇನೆ ದೇವರ ಹತ್ರ. ಥ್ಯಾಂಕ್ ಯು. ಮತ್ತಷ್ಟು ಸಂಬಂಧಿಕರನ್ನು ಮಾತನಾಡಿಸುವ. ಲೀಲಾವತಿಯವರು ಬಹಳ ಅತ್ಯುತ್ತಮ ನೃತ್ಯಪಟುವಾಗಿದ್ದರು, ಇಲ್ಲಿ ಬಹಳ ಟ್ಯಾಲೆಂಟೆಡ್ ಅಂತ. ಆದರೆ ಅವರಿಗೆ ಅನಾಥ ಭಾವನೆ ಕಾಡ್ತಾ ಇತ್ತು. ಅವರ ತಂದೆ ತಾಯಿ ಇಬ್ಬರು ಕೂಡ ತೀರ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಅವರನ್ನು ಇಲ್ಲಿಂದ ನೀನು ಬೇರೆ ಒಂದು ಉತ್ತಮವಾದಂಥ ಬದುಕನ್ನು ಕಟ್ಟಿಕೋ ಅನ್ನುವಂತಹ ನಿಟ್ಟಿನಲ್ಲಿ ಇವರ ತಂದೆಯವರು ಇಲ್ಲಿಂದ ಕರ್ಕೊಂಡು ಹೋದ್ದು ಅಂತ. ಸರ್, ನಿಮ್ಮ ಹೆಸರೇನು? ನಿಮ್ಮ ತಂದೆಯವರ ಹೆಸರೇನು? ನನ್ನ ಹೆಸರು ಮೊಹಮ್ಮದ್ ಅಂತೇಳಿ, ಮೋಹನಕ್ಕ ಅಂತ ಹೇಳ್ತಾರೆ. ಇಲ್ಲಿ ಮೋಹನಕ್ಕ ಅಂತೇಳಿ ನನ್ನದೆಲ್ಲ ಇವರಿಗೆಲ್ಲ ಗೊತ್ತುಂಟೆಲ್ಲ. ಮತ್ತು ನನ್ನ ತಂದೆ ಹೆಸರು PM ಯೂಸುಫ್ ಅಂತೇಳಿ ಮುರಾ. ಅದು ಇಲ್ಲಿ ಗೊತ್ತು, ಅಂಗಡಿ ಇತ್ತು ಇಲ್ಲ, ಎಲ್ಲ ಗೊತ್ತುಂಟು ಅವರಿಗೆ, ಎಲ್ಲರಿಗೆ ಗೊತ್ತುಂಟು. ಲೀಲಾವತಿಯವರ ವಿಷಯದಲ್ಲಿ ನಿಮ್ಮ ತಂದೆಯ ಒಂದು ನೆರವು, ಅದೇನು ನೆರವು? ಅದು ನಾವು ತಂದೆ ಹೇಳಿದ್ದು ಕೇಳಿದ್ದು ನಾವು. ಮತ್ತು ನಾವು ಚಿಕ್ಕವರು, ನಮ್ಗೆ ಗೊತ್ತಿಲ್ಲ. ನಮ್ಮ ತಂದೆಯವರು ಹೇಳ್ತಾಯಿದ್ರು, ಈಗ ಅಲ್ಲಿ ಆವಾಗ ಅದು ವೆಹಿಕಲ್ ಯಾವುದು ಇರಲಿಲ್ಲಲ್ಲ, ಹಾಗೆ ಗಾಡಿ ಮತ್ತು ಸೈಕಲ್ ಇದ್ದಿದ್ದು. ಸೈಕಲಲ್ಲಿ ಕೊಂಡೋಗಿ ಬೆಳ್ತಂಗಡಿಗೆ ಬಿಟ್ಟಿದ್ದೇನೆ ಅಂತೇಳಿ. ಏನು ಯಾವ ಕಾರಣಕ್ಕೆ? ಯಾವಾಗ ಅಲ್ಲ, ಒಟ್ರಾಸಿ ಅವರು ಇಲ್ಲಿ ಈಗ ಇದ್ರಂತೆ, ಹಾಗೆ ಅಲ್ಲಿ ನಾನು ಕೊಂಡೋಗಿ ಬಿಟ್ಟಿದ್ದೇನೆ ಅಂತ ಹೇಳ್ತಾಯಿದ್ರು ಅಷ್ಟೇ. ಅವರು ಮತ್ತು ನಮ್ಮ ಬೇಬಿ ಸೇನಾಪಂಡ ಭಾಸ್ಕರ್ ಅಂತ ಹೇಳಿದರು, ಹತ್ತೆಡ್ಕ. ಅವರು ಮತ್ತು ಕೋಟೆ ಮನೆಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಈ ವಿಷಯ ಹೇಳ್ತಾಯಿದ್ರು. ಹೀಗೆಲ್ಲ ಹೀಗೆ ಮಾತಾಡುವಾಗ ಹೀಗೆ ಅಂತೇಳಿ. ಈಗ ಲೀಲಾವತಿಯವರ ಬೆಳವಣಿಗೆಯ ಹಿಂದೆ ನಿಮ್ಮ ತಂದೆ ಇದ್ದಾರೆ, ಅಥವಾ ನಿಮ್ಮ ತಂದೆ ಒಂದು ಇಲ್ಲಿಂದ ಕರ್ಕೊಂಡೋಗಿ ಬಿಟ್ಟ ನಂತರ ಅವರು ಬೆಳವಣಿಗೆ ಆದರು ಅನ್ನುವಂಥದ್ದನ್ನು ಕೇಳಿದಾಗ ನಿಮಗೇನು ಅನಿಸುತ್ತೆ? ಸಂತೋಷ ಆಗ್ತದೆ. ಏನಾದರೂ ಅವರು ಹೋಗಿ ಒಂದು ಒಳ್ಳೆಯ ಇದಕ್ಕೆ ಸೇರಿದ್ರಲ್ಲ ಅಂತೇಳಿ ಒಂದು ಸಂತೋಷ ಆಗ್ತದೆ ಅಷ್ಟೇ. ನಮ್ಮ ಊರಿನವರಲ್ವ, ಇಲ್ಲೇ ಹುಟ್ಟಿದವರು ಅಂತ ಹೇಳ್ತಾಯಿದ್ರು. ಹಾಗೆ ಅವರು ಆನಂತರ 25 ವರ್ಷ ನಂತರ ಮತ್ತು ಒಂದು 15 ವರ್ಷದ ಹಿಂದೆ 2 ಸಲ ಬಂದಿದ್ರಂತೆ. ನಿಮಗೇನೋ ಸಿಕ್ಕಿದ್ದಾರೆ? ನನಗೆ ಸಿಗಲಿಲ್ಲ. ಹೇಳ್ತಾಯಿದ್ರು ಅಲ್ಲಿ ಜಾಗ ಇತ್ತಲ್ಲ, ಅಲ್ಲಿ ಜಾಗ ಇತ್ತು, ಒಂದು ಅವರ ಕ್ರಾಸ್ ಮಾರ್ಕ್ ಹಾಕಿ ಅಲ್ಲಿ ಜಾಗ ಇತ್ತು, ಅಲ್ಲಿ ಬಂದು ಹೋಗ್ತಾಯಿದ್ರಂತೆ ಅವರು. ನಾನು ನೋಡಲಿಲ್ಲ ಅವರನ್ನು. ನಾನು ನೋಡಲಿಲ್ಲ. ಇವತ್ತು ನಮ್ಮೂರಿನವರು, ಅದು ನಿಮ್ಮ ಮುರಾದವರು ಅನ್ನುವಂಥದ್ದು ಪ್ರಚಾರ ಆಗ್ತಾಯಿದೆ, ವಿಧಿವಶರಾಗಿದ್ದಾರೆ. ಏನು ಹೇಳ್ತೀವಿ? ಅದೇ ಸಂತಾಪ ಆಗ್ತದೆ. ಒಂದು ಒಳ್ಳೆ ನಟಿ, ಒಳ್ಳೆ ಹೆಸರು ಮಾಡಿದ್ದಾರೆ. ರಾಜ್ಕುಮಾರು ಅವರೊಟ್ಟಿ ಎಲ್ಲ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಅವರು ತೀರೋದ್ರೆ ಅಂತ ಹೇಳೋದು ಸ್ವಲ್ಪ ಬೇಜಾರಾಗ್ತದೆ. ನಮ್ಮ ಊರಿನವರಲ್ವ, ಏನಾದರೂ ಆಗಲಿ, ಇಲ್ಲಿ ಹುಟ್ಟಿದವರಲ್ವ ಅವರು, ಇದೇ ನಮ್ಮ ಊರಿನವರಲ್ವ. ಓಕೆ, ನೋಡು, ಅವರ ತರಗತಿಯ ಮಿತ್ರೆ ಒಬ್ಬರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡುವ. ಈಗ ನಮ್ಮ ಜೊತೆಗೆ ಕರ್ಮಿನ ಡಿಸಿಲ್ವ ಇದ್ದಾರೆ. ಅವರು ಲೀಲಾವತಿಯವರ ಕ್ಲಾಸ್ಮೇಟ್. ನೋಡು, ಅವರ ಬಾಲ್ಯದ ಬಗ್ಗೆ ಕೇಳಬೇಕು. ಲೀಲಾವತಿಯವರು ನಿಮ್ಮ ಕ್ಲಾಸ್ಮೇಟ್ ಅಲ್ವಾ? ಅವರನ್ನು ಏನು ಅಂತ ಕರಿತಿದ್ರು? ಲೀನಾ ಕರೆಯುತ್ತೆ. ಓಕೆ ಓಕೆ ಓಕೆ. ಈಗ ಅವ್ರದ್ದು ಹೇಗೆ, ಅವರು ಹೇಗಿದ್ರು, ಯಾರ ಮಕ್ಕಳು? ಅವರು ತಂದೆ ತಾಯಿಯ ಹೆಸರು ಗೊತ್ತಿಲ್ಲ. ಅವರು ಸಣ್ಣದು ಇರುವಾಗ ತೀರೋಗಿದ್ದಾರೆ, ತಂದೆ ತಾಯಿ ಇಲ್ಲ. ಅವರು ಚಿಕ್ಕಮ್ಮನ ಒಟ್ಟಿಗೆ ಇದ್ದದ್ದು ಮಕ್ಕಳು, 2 ಜನ ಮಕ್ಕಳು. 2 ಜನ ಮಕ್ಕಳು? ಹೌದು. ಆಮೇಲೆ ಶಾಲೆಗೆ ಒಟ್ಟಿಗೆ ಹೋಗುತ್ತಾ ಇದ್ದೆವು, ಊರದಲ್ಲಿ ಒಟ್ಟಿಗೆ ಹೋಗುತ್ತಾ ಇದ್ದೆವು. ನೀವು ಅವರು? ಹೌದು. ಹೇಗಿದ್ರು ಶಾಲೆಯಲ್ಲಿ? ಹುಷಾರಿದ್ದರು. ಹೌದು. ಹೇಗೆ ಹುಷಾರಂದ್ರೆ ಹೇಗೆ? ಆಟ ಆಡೋದು, ಡ್ಯಾನ್ಸ್ ಮಾಡೋದು, ಅದು ನಾಟಕ ಎಲ್ಲ ಮಾಡ್ತಿದ್ರ? ಇದು ಮಾಡ್ತಿದ್ರು. ಹೌದು. ನೀವು ಸಹ ಮಾಡ್ತಿದ್ರ ಜೊತೆಗೆ? ನಾವು ಸಣ್ಣದಲ್ಲ. ಅವ್ರು ಸಹ ಸಣ್ಣದಿರ್ಲಿಲ್ವಾಗ? ನನ್ನಿಂದ ದೊಡ್ಡವರು. ಅವರು ನಿಮಗಿಂತ ದೊಡ್ಡವರು? ಎಷ್ಟು ದೊಡ್ಡವರು? ನಾನು ಇಷ್ಟು ದೊಡ್ಡ ಇರುವಾಗ ಅವರು ಸ್ವಲ್ಪ ಎತ್ತರ ಇದ್ದಾರೆ. ಹೌದು. ಅವರು ನಿಮ್ಮದು ನೋಟ್ಸು, ನೀವು ಅವ್ರದ್ದು ನೋಟ್ಸ್ ಎಲ್ಲ ನೋಡಿ ಬರೀತಿದ್ರು? ಆಗ ನೋಟ್ಸು ಎಲ್ಲಿಂದ ಇಲ್ವಾ? ಎಂತ ಇತ್ತು ಆಗ? ಇದು ಪೊಯ್ಯಲ್ಲಿ
ಪೊಯ್ಯಲ್ಲಿ ಬರೆಯುವುದಾ? ಬರೆಯುವುದು. ಪೊಯ್ಯ ಅಂದರೆ ಮರಳು. ಹಾಂ, ಮರಳಲ್ಲಿ ಬರೆಯುವುದು. ಹೌದು. ಎಷ್ಟನೇ ಕ್ಲಾಸ್ ತನಕ ಒಟ್ಟಿಗಿದ್ರಿ ನೀವು? ನಾವು 2ನೇ ಒಟ್ಟು. ಅವರು 4ನೇ ಇದ್ದದ್ದು ಇಲ್ಲಿ ಬುರದಲ್ಲಿ. ನಾನು 2ನೇ, ಅವರು 4 ಇದ್ದರು. ಅವ್ರು 4 ಇದ್ರು. ಹೌದು. ನಿಮ್ಮ ಕ್ಲಾಸ್ಮೇಟ್ ಅಲ್ವಾ? ಅಲ್ಲ ಅಲ್ಲ, ನಿಮ್ಮ ಸೀನಿಯರ್. ಸೀನಿಯರ್. ನಿಮಗಿಂತ 2 ವರ್ಷ ದೊಡ್ಡವರು. ಓ, ಅವರು. ಹೌದು ಹೌದು. ನಿಮ್ಮ ಜೊತೆಗೆಲ್ಲ ಹೇಗೆ ಮಾತಾಡ್ತಿದ್ರು? ನಾವು ಆಟ ಆಡ್ದು. ಆಟ ಆಡ್ದು. ಒಟ್ಟಿಗೆ ಆಟ ಆಡ್ತಿದ್ರು. ಹೌದು. ಎಲ್ಲ ನೀವು ಕ್ಲಾಸ್ಮೇಟ್ಸ್ ಅಂತ ಅನ್ಕೊಂಡು, ನೀವು ಕ್ಲಾಸ್ಮೇಟ್ಸ್ ಅಲ್ಲ? ಅದಲ್ಲ ಅಲ್ಲ, ಸೀನಿಯರ್. ಸೀನಿಯರ್. ಅವ್ರು ಸೀನಿಯರ್. ಹೌದು. ಓಕೆ. ಈಗ ಅವ್ರದ್ದು ಫ್ಯಾಮಿಲಿ ಬಗ್ಗೆ ನಿಮಗೆ ಏನು ಗೊತ್ತುಂಟು? ಫ್ಯಾಮಿಲಿ ಚಿಕ್ಕಮ್ಮ ಮಾತ್ರ ಗೊತ್ತು. ಯಾರು? ಲೂಸಿ ಬಾಯಿ ಅಂತ. ಅವ್ರು ಏನು ಮಾಡ್ತಿದ್ರು? ಅವರು ಇಲ್ಲಿ ಕೆಲಸಕ್ಕೂ ಹೋಗ್ತಾ ಇದ್ರು. ಕೆಲಸಕ್ಕೆ ಹೋಗ್ತಿದ್ರು. ಹೌದು. ಅವರಿಗೆ 7 ಮಕ್ಕಳು. 7 ಮಕ್ಕಳು. ಹೌದು. ಓಕೆ. ಇವರು ಎಷ್ಟು ಜನ ಅಕ್ಕ ತಂಗಿ? 2 ಜನ. ಯಾರೆಲ್ಲ? ಲೀನಾ ಮತ್ತು ಲೂಸಿ. ಲೀನಾ ಮತ್ತು ಲೂಸಿ. ಹೌದು. ಇವರು ಆಮೇಲೆ ಇವರನ್ನು ಸಾಕ್ತಾ ಇದ್ದದ್ದು ಯಾರು? ಇವರ ತಂದೆ ತಾಯಿಗಳು? ಚಿಕ್ಕಮ್ಮ. ಏನು ಹೆಸರು ಅವ್ರದ್ದು? ಲೂಸಿ. ಲೂಸಿ. ಹೌದು ಹೌದು. ಈಗ ಅವರನ್ನು ಮತ್ತೆ ಇಲ್ಲಿಂದ ಕರ್ಕೊಂಡು ಹೋದ್ರಂತಲ್ಲ ಒಬ್ರು? ಇಲ್ಲಿಂದ ಕರ್ಕೊಂಡೋಗಿ ಬೆಳ್ತಂಗಡಿಗೆ ಬಿಟ್ಟರು. ಆ ನಂತರ ಅವರು ಸಿನಿಮಾ ರಂಗಕ್ಕೆ ಹೋದ್ರು. ಯಾರು ಕರ್ಕೊಂಡು ಹೋದ್ದು? ಅದು ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಇಲ್ಲಿ ಯೂಸಿಫ್ ಅಂತ ಯಾರೋ ಸೈಕಲ್. ಅವರು ಇವರು ಈ ಇಸುಬು ಬಿಹಾರಿ ಅಂತ ಅವರು ಕೊಂಡೋಗಿ ಅಲ್ಲಿ ಬಿಟ್ಟದವರು ಅವರನ್ನು ಬೆಳ್ತಂಗಡಿಗೆ. ಓಕೆ. ಈಗ ಅವರು ಆದ ನಂತರ, ಈಗ ಅವರು ಇಲ್ಲಿಂದ ಹೋದರು, ಅಲ್ಲಿ ಸಿನಿಮಾ ನಟಿ ಆದರು. ಆ ನಂತರ ಬಂದಿದ್ದಾರಾ? ಇಲ್ಲಿ ಜಾಗ ಇತ್ತು. ಹೌದು. ಮುರದಲ್ಲಿ ಜಾಗ ಇತ್ತು. ಹೌದು. ಅದನ್ನು ನೋಡಲಿಕ್ಕೆ ಬರ್ತಾ ಇದ್ರು. ಅದನ್ನು ನೋಡಲಿಕ್ಕೆ ಬರ್ತಾ ಇದ್ರು. ಹೌದು. ನಿಮಗೆ ಸಿಕ್ಕಿದಾರಾ? ಇಲ್ಲ, ನನಗೆ ಸಿಕ್ಕಿಲ್ಲ. ನಿಮಗೆ ಯಾರು ಹೇಳಿದ್ದು ಬರ್ತಿದ್ರು ಅಂತ? ನನ್ನ ಮನೆ ಇದೆಯಲ್ಲ, ಅವರ ಮನೆ ಮುರದಲ್ಲಿ. ಅವರು ಹೇಳಿದ್ದಾರೆ, ಇವತ್ತು ಬ್ಯಾಂಗ್ಳೂರಿನಿಂದ ಬಂದಿದ್ದಾರೆ ಅಂತ ಹೇಳಿದರು. ಹೌದು. ನಿಮ್ಮನ್ನು ಭೇಟಿ ಆಗಲಿಲ್ಲ? ಇಲ್ಲ ಇಲ್ಲ ಇಲ್ಲ. ನೀವು ಅವರು ಈಗ ವಿಧಿವಶ ಆಗಿದ್ದಾರೆ. ಅವ್ರದ್ದು ಚಲನಚಿತ್ರ ಎಲ್ಲ ನೀವು ನೋಡ್ತಿದ್ರ? ಅವ್ರದ್ದು ಸಿನಿಮಾ ನೋಡ್ತಿದ್ರು? ನೋಡ್ತೇವೆ. ಹೌದು. ಬಾರಿ ಪ್ರೀತಿಯಿಂದ ನೋಡ್ತೀರಿ? ಹೌದು. ನಮ್ಮ ಊರಿನವರು, ನಮ್ಮ ನೆರೆಕರೆದವರು, ನಮ್ಮ ಒಟ್ಟಿಗೆ ಇದ್ದವರು ನೋಡ್ತಾ ಇದ್ದೆವು. ಹಾಗೆ ನೋಡ್ತಾ ಇದ್ರಿ? ಹೌದು. ಓಕೆ. ಈಗ ನಿಮ್ಮ ಸೀನಿಯರ್ಸ್, ನಿಮ್ಮಲ್ಲಿ ನಿಮ್ಮ ಅಕ್ಕ ಅಥವಾ ಯಾರಾದರೂ, ಅವರ ಬಗ್ಗೆ, ಅವರ ಫ್ಯಾಮಿಲಿ ಬಗ್ಗೆ ಏನು ಅಂತ ಹೇಳ್ತಿದ್ರು ಕತೆಗಳು? ಅದು ಗೊತ್ತಿಲ್ಲಲ್ಲ ನಮಗೆ, ನೆನಪು ಬರುವುದಿಲ್ಲ. ಹೌದು. ಅವರ ಸಿನಿಮಾ ನೋಡಿದಾಗ ಏನು ಅನಿಸ್ತದೆ ನಿಮಗೆ? ನಮ್ಮ ಒಟ್ಟಿಗೆ ಇದ್ದವರು ಒಂದು ಅನಿಸುತ್ತಾ ಇತ್ತು. ಒಳ್ಳೆ ನಟಿಯಾ? ಹೌದು. ಹೇಗೆ ನಟನೆ ಹೇಗೆ ಮಾಡ್ತಿದ್ರು? ಒಳ್ಳೆ ಇದ್ದರು. ರಾಜಕುಮಾರ್ ಮತ್ತು ಅವರು ಒಳ್ಳೆ ಇದು. ನೀವು ಸಿನಿಮಾ ನೋಡ್ತಿದ್ರಿ? ಹೌದು. ಈಗ ಅವರು ವಿಧಿವಶ ಆಗಿದ್ದಾರೆ. ಅವರದ್ದು ಮೂಲವನ್ನು ಹುಡುಕುವಾಗ ನೀವು ಮತ್ತು ಅವರೆಲ್ಲ ಈ ಶಾಲೆಯಲ್ಲಿ ಒಟ್ಟಿಗಿದ್ರಿ ಅನ್ನುವಂಥದ್ದಕ್ಕೆ ನಾವು ಬಂದದ್ದು ನಿಮ್ಮನ್ನು ಮಾತಾಡ್ಸೋದಕ್ಕೆ. ಏನನ್ನಿಸ್ತದೆ? ಅದು ನನಗೆ ಈಗ ಬೇಸರ ಆಗುತ್ತಾರೆ. ನಾವು ಒಟ್ಟು ಇದ್ದವು. ಈಗ ಅವರು ಸತ್ತು ಹೋದಾರಲ್ಲ, ದೇವರದ್ದೆಲ್ಲ ಹೋಗಿದ್ದಾರೆ. ಅವರನ್ನು ಅವರಿಗೆ ನಮಸ್ಕಾರ ಮಾಡ್ತೇನೆ ಈಗ. ಓಕೆ. ಇದು ಅವರ ತರಗತಿ ಮಿತ್ರ ಅಂತ ನಾನು ಅಂದ್ಕೊಂಡಿದ್ದು. ಇಲ್ಲ, ಇವರು 2 ವರ್ಷ ಚಿಕ್ಕವರು, ಅವರು 2 ವರ್ಷ ಸೀನಿಯರ್. ಅವರು 4ನೇ ಕ್ಲಾಸಲ್ಲಿದ್ದಾಗ ಇವರು 2ನೇ ಕ್ಲಾಸಲ್ಲಿದ್ದರು. ಕರೆಕ್ಟ್ ಅಲ್ಲ? 2ನೇ ಕ್ಲಾಸಲ್ಲಿದ್ದರು ಅನ್ನುವಂಥದ್ದನ್ನು ಇವರು ಹೇಳ್ತಾರೆ. ಇದು ಲೀಲಾವತಿಯವರ ಒಂದು ಮನೆಯನ್ನು ಹುಡುಕಿದಾಗ ನಮಗೆ ಕಂಡುಬಂದಂಥ ಕೆಲವೊಂದು ಸತ್ಯಗಳು. ಮತ್ತು ಲೀಲಾವತಿಯವರು 2 ಸಹೋದರಿಯರು, ಮತ್ತೊಬ್ಬರು ಅವರು ಇಲ್ಲ ಈಗ ಅಂತ ಹೇಳ್ತಿದ್ದಾರೆ. ಹೌದು. ಲೂಸಿ ಅಂತ ಅವರು ಇಲ್ಲ. ಅವರಿಲ್ಲ. ಓಕೆ. ಈಗ ಅವರಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಲೀಲಾವತಿ ತುಂಬ ಆ್ಯಕ್ಟಿವ್ ಇದ್ದರು, ನಟನೆ ಮಾಡ್ತಾಯಿದ್ರು, ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಬಹಳ ಚೂಟಿ ಇದ್ದರು. ನಾನು ಸ್ವಲ್ಪ ಕುಳ್ಳಾಗಿದ್ದೆ, ಅವರು ಸ್ವಲ್ಪ ಎತ್ತರ ಇದ್ದರು. ಆನಂತರ
ಇಲ್ಲಿಂದ ಅವರನ್ನು ಒಬ್ಬರು ಕರ್ಕೊಂಡು ಹೋದರು, ಆನಂತರ ಅವರು ಬೆಳವಣಿಗೆ ಆದರು. ಅವರ ಚಲನಚಿತ್ರವನ್ನು ನಾನು ನೋಡ್ತಾ ಇದ್ದೆ. ಅದು ಕೂಡ ರಾಜ್ಕುಮಾರ್ ಮತ್ತು ಲೀಲಾವತಿ ಜೋಡಿ ನಟಿಸಿರುವಂತಹ ಚಲನಚಿತ್ರ ಬಹಳ ಖುಷಿ ಕೊಡ್ತಾ ಇತ್ತು. ಅವರು ನಮ್ಮ ಊರಿನವರು ಅನ್ನುವಂಥದ್ದನ್ನು ಕೇಳಿದಾಗಲೇ ನಮಗೆ ಖುಷಿ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಅಮ್ಮ ಹೇಳಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಅಮ್ಮ. ಇದು ಲೀಲಾವತಿಯವರು ಮುರಾ ಅನ್ನುವಂತಹ ಪ್ರದೇಶದಲ್ಲಿ ಬೆಳ್ತಂಗಡಿ ತಾಲೂಕಿನ ನಾವೂರ ಗ್ರಾಮದ ಮುರಾದಲ್ಲಿ ಅವರು ವಾಸವಾಗಿದ್ದರು ಅನ್ನೋದಕ್ಕೆ ನಮಗೆ ಸಿಕ್ಕಿದಂತಹ ಕೆಲವು ಸಾಕ್ಷಿಗಳು, ಜೊತೆಗೆ ಅವರ ಜೊತೆಗೆ ಒಡನಾಟವನ್ನು ಹೊಂದಿರುವವರು ಮಾತನಾಡಿದ್ದು, ಜೊತೆಗೆ 25 ವರ್ಷದ ಹಿಂದೆ ಮತ್ತು 15 ವರ್ಷದ ಹಿಂದೆ ಅವರು ಊರಿಗೆ ಬಂದಾಗ ಅವರನ್ನು ಯಾರೆಲ್ಲ ಮಾತನಾಡಿಸಿದರು ಮತ್ತು ಅವರು ಈ ಊರನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ನೆರವಾದಂಥ ತಂದೆಯ ಮಗನನ್ನು ನಾವೀಗ ಮಾತನಾಡಿಸ್ವಿ. ಎಲ್ಲರನ್ನೂ ಕೂಡ ಮಾತನಾಡಿಸಿ ಒಂದು ಲೀಲಾವತಿಯವರು ವಿಧಿವಶ ಆದಂಥ ಈ ಸಂದರ್ಭದಲ್ಲಿ ಅವರ ಊರಿನ ಪರಿಚಯವನ್ನು ಮಾಡಿಕೊಡುವಂಥ ಚಿಕ್ಕ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡಿದೆ. ದಿವಾಕರ್ ಬಳ್ಳಮಂಜ ಜೊತೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮುರಾ, ನಾವುರ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್. ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ. ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966 8792894116 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.